ಎಲ್ಲರಿಗೂ ನಮಸ್ಕಾರ. ತುರುವೇಕೆರೆ ಹಾಗೂ ತಿಪಟೂರು ತಾಲೂಕಿನ ರೈತ ಬಂಧುಗಳಲ್ಲಿ ಮನವಿ. ಈಗೇನು ಇತ್ತೀಚೆಗೆ ಸುಮಾರು 15 ದಿನದಿಂದ ಸತತವಾಗಿ ಅತಿ ಹೆಚ್ಚು ಮಳೆಯಾಗ್ತದೆ, ವಾಡಿಕೆಗಿಂತ ಅತಿ ಹೆಚ್ಚು ಮಳೆಯಾಗ್ತಿರೋದ್ರಿಂದ ಹೂವಿನ ಬೆಳೆ, ತರಕಾರಿ ಬೆಳೆ, ಹಣ್ಣಿನ ಬೆಳೆ ಸುಮಾರು ನಾಶವಾಗ್ತಾ ಇರೋದ್ರಿಂದ ದಯವಿಟ್ಟು ಯಾರ್ಯಾರು ಹೂವಿನ ಬೆಳೆ, ಹಣ್ಣಿನ ಬೆಳೆ ಮತ್ತು ತರಕಾರಿ ಬೆಳೆ ಬೆಳೀತಿದ್ದ ರೈತರು ಬಂದವರಲ್ಲಿ ನೀರು ತುಂಬಿ ಬೆಳೆ ಹಾನಿಯಾಗಿರೋದ್ರಿಂದ ಆ ಸಂಬಂಧಪಟ್ಟ ರೈತರು ದಯವಿಟ್ಟು ಆಯಾ ತಾಲೂಕಿನ ರೈತ ಸಂಪರ್ಕ ಕೇಂದ್ರ ಸಂಪರ್ಕಿಸಬಹುದು ಅಥವಾ ಖುದ್ದಾಗಿ ಹಿರಿಯ ಸಹಾಯಕ ತೋಟ ನಿರ್ದೇಶಕರು ಕಚೇರಿ ತಿಪಟೂರು ಅಥವಾ ಮತ್ತು ತುರುವೇಕೆರೆ ಆಫೀಸ್ ತೋಟಗಾರಿಕೆ ಇಲಾಖೆಗೆ ಬಂದು ದಯವಿಟ್ಟು ರೈತರು ತಮ್ಮ ಅಹವಾಲುಗಳನ್ನು ನೀಡಬೇಕೆಂದು ಕೋರಿದೆ. ಹಾಗೂ ಈಗ ಯಾವುದು ಹೆಚ್ಚಿನ ನಷ್ಟವಾಗಿದ್ದ ರೈತರು ಕೂಡಲೇ ನಮ್ಮ ಇಲ್ಲಿ ಬಂದು ನಮಗೆ ತಿಳಿಸಿದ್ದಲ್ಲಿ ಕೂಡಲೇ ನಾವು ತಮಗೆ ಸ್ಪಂದಿಸಿ ನಾವು ಬಂದು ತಮ್ಮ ತಾಕುಗಳು ಜೀಟ್ ಮಾಡಿ ಏನೇನು ನಷ್ಟವಾಗಿದೆ ಅದರ ಬಗ್ಗೆ ಹೆಚ್ಚಿನ ಎಲ್ಲ ಫೋಟೋ ತೆಗೆದುಕೊಂಡು ನಾವು ಸರ್ಕಾರಕ್ಕೆ ವರದಿ ನೀಡುತ್ತೇವೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಕೊಡುತ್ತೇನೆ. ಥ್ಯಾಂಕ್ ಯು.